ನಮಸ್ತೆ, ವೆಲ್ಕಮ್ ಟು ಫ್ಯಾಮಿಲಿ ಫುಡ್, ಕುಕ್ ವಿತ್ ಲವ್ ಆ್ಯಂಡ್ ಈಟ್ ವಿತ್ ಹ್ಯಾಪಿನೆಸ್. ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಬ್ಲ್ಯಾಕ್ ಪಾಂಫ್ರೆಟ್ ಗ್ರಿಲ್ಡ್ ಮಾಡ್ತಾ ಇದ್ದೇವೆ. ತುಂಬ ಸಿಂಪಲ್ಲಾಗಿ ಈ ರೆಸಿಪಿ ಮಾಡ್ತಾ ಇದ್ದೇವೆ. ಹಾಗೆ ತಿನ್ನಲಿಕ್ಕೆ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಇರ್ತದೆ. ನಾವು ಮಾರ್ಕೆಟ್ನಿಂದ 1 kg ಕಪ್ಪು ಮಾಂಜಿ ತಗೊಂಡು ಬಂದಿದ್ದೇವೆ. ಸೊ ಈ 1 kgಯಲ್ಲಿ 2 ಮೀನು ಸಿಕ್ಕಿದೆ. ಹಾಗಾಗಿ ಈ ಮೀನು ದೊಡ್ಡದಿದೆ ಅಲ್ಲ, ಸೊ ತವಾ ಫ್ರೈಗಿಂತ ಗ್ರಿಲ್ಡ್ ಮಾಡಿದರೆ ಒಳ್ಳೆಯದಾಗ್ತದೆ ಅಂತೇಳಿ ನಾವಿವತ್ತು ಗ್ರಿಲ್ಡ್ ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ 2 ಫಿಶನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೇನೆ. ಮತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಎಳ್ಕೊಳ್ಬೇಕು ಅಂತೇಳಿ ನೋಡಿ ಈ ರೀತಿ ಕಟ್ಸ್ ಹಾಕಿದ್ದೇನೆ. ಮೀನಿನ 2 ಸೈಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಲಿಂಬೆ ರಸ ಹಾಕಿ ಚೆನ್ನಾಗಿ ಮೀನಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೇನೆ ತೆಗೆದಿಟ್ಕೊಳ್ತಿದ್ದೇನೆ. ಸೊ ಈಗ ಇದಕ್ಕೆ ಮಸಾಲಾನ ರೆಡಿ ಮಾಡಿಕೊಳ್ಳುವ. ನಾನು ಒಂದು ಬಾಣಲೆಗೆ ಒಂದು 10ರಿಂದ 12 ಒಣಮೆಣಸು ಹಾಕಿ ರೋಸ್ಟ್ ಮಾಡಿಕೊಂಡಿದ್ದೇನೆ. ಹಾಗೆ 1 ಪಿಂಚ್ ಓಂಕಾಳು, ಮತ್ತೊಂದು 3/4 ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು 1/4 ಚಮಚ ಆಗುವಷ್ಟು ಸಾಸಿವೆ, ಮತ್ತು ಒಂದು 3/4 ಚಮಚ ಆಗುವಷ್ಟು ಕಾಳು ಮೆಣಸು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡಿದ್ದೇನೆ. ಡ್ರೈ ರೋಸ್ಟ್ ಮಾಡಿದ ಎಲ್ಲ ಐಟಮನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಅದಕ್ಕೆ ಒಂದು ಚಿಟಿಕೆ ಅರಶಿನ, ಮತ್ತು ಒಂದು 6 ಎಸಳು ಬೆಳ್ಳುಳ್ಳಿ ಮತ್ತು 1 ಇಂಚ್ ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಹಾಗೆ ಒಂದು ಸರ್ತಿ ಗ್ರೈಂಡ್ ಮಾಡಿ ಅದಕ್ಕೆ ನೆನೆಸಿದ ಹುಣಸೆ ಹಣ್ಣು ಮತ್ತು ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ನೋಡಿ ಮಸಾಲೆ ಈ ಹದಕ್ಕೆ ಬಂದರೆ ಕರೆಕ್ಟ್ ಆಗ್ತದೆ. ಹಾಗೆ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಮತ್ತು ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಈ ಮೀನಿಗೆ ನೀಟಾಗಿ 2 ಬದಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಹಾಗೇನೆ ತೆಗೆದಿಡ್ತಾ ಇದ್ದೇನೆ. ಇವತ್ತು ನನ್ನ ಹಸ್ಬೆಂಡ್ ಈ ಫಿಶ್ ಫ್ರೈ ಮಾಡ್ತೇನೆ ಅಂತ ಹೇಳಿದರು. ಹಾಗಾಗಿ ಅವರೇ ಮಾಡಲಿ ಅಂತ ನಾನು ಬಿಟ್ಟಿದ್ದೇನೆ. ಹಾಗಾಗಿ ಅವರು ಗ್ರಿಲ್ ನೆಟ್ಟನ್ನು ಈ ಕೆಂಡದ ಮೇಲೆ ಇಟ್ಟು ಅದಕ್ಕೆ ಮೇಲೆ ಮೀನನ್ನು ಇಡ್ತಾ ಇದ್ದಾರೆ. ಈ ಮೀನು ಸ್ವಲ್ಪ ದೊಡ್ಡದಿರೋದ್ರಿಂದ ಕೆಂಡ ಕೂಡ ಜಾಸ್ತಿ ಮಾಡ್ಕೊಂಡಿದ್ವಿ. ಅಂದರೆ ಮೀನು ಚೆನ್ನಾಗಿ ಬೇಯಬೇಕಲ್ಲ, ಒಳಗೆ ಹೊರಗೆ ಬೇಯಬೇಕು. ಹಾಗಾಗಿ ಒಂದು ಸೈಡ್ ಬೆಂದ ಮೇಲೆ ಅದನ್ನು ಮಗುಚಿ ಹಾಕಿ ಆ ಬೆಂದ ಸೈಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದಾರೆ. ಹಾಗೆ ಅದಕ್ಕೆ ಚಿಲ್ಲಿ ಪೇಸ್ಟ್ ಕೂಡ ಹಚ್ತಾ ಇದ್ದಾರೆ. ಈ ಚಿಲ್ಲಿ ಪೇಸ್ಟ್ ಮಾಡಲಿಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಿಂಬೆ ರಸ, ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಒಂದು ಪೇಸ್ಟ್ ಹಾಗೆ ಮಾಡ್ಕೊಂಡಿದ್ದೇನೆ. ಅದನ್ನು 2 ಸೈಡಿಗೆ ಸಹ ಹಚ್ಚಬೇಕು. ಸೊ ಈಗ ಈ ಫಿಶ್ ಗ್ರಿಲ್ಡ್ ರೆಡಿಯಾಗಿದೆ. ತುಂಬ ನೀಟಾಗಿ 2 ಸೈಡ್ ಸಹ ಬೇಯಿಸಿದೆ. ಹಾಗೆ ಮಸಾಲ ಕೂಡ ಚೆನ್ನಾಗಿ ಹೇಳ್ಕೊಂಡು ತುಂಬ ಟೇಸ್ಟಿಯಾಗಿ ಬಂದಿದೆ ಈ ರೆಸಿಪಿ. ಸೊ ನಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಯಿತು. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.